ಇನ್ನು ಕತ್ತಲೆಯಲ್ಲೇ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೂ ಆತ್ಮವಿಮರ್ಶೆಯನ್ನ ಮಾಡಿಕೊಳ್ಳಲಿ, ತಮ್ಮ ಪಕ್ಷ ಅಸ್ತಿತ್ವದ ಬಗ್ಗೆ ಆಲೋಚನೆಯನ್ನ ಮಾಡಲಿ ಎಂದು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಕುಂದಾಪುರದಲ್ಲಿ ಮಾಧ್ಯಮದೊಂದಿಗೆ ಪ್ರತಿಕ್ರಿಯೆ ನೀಡಿ, ಕಾಂಗ್ರೆಸ್ ಜೆಡಿಎಸ್ ಹಣದಲ್ಲಿ ಗೆದ್ದಿದೆ, ಬಳ್ಳಾರಿಯಲ್ಲಿ ಹಣದ ಹೊಳೆ ಹರಿದಿದೆ, ಸರ್ಕಾರದ ಆಡಳಿತ ಯಂತ್ರ ದುರುಪಯೋಗವಾಗಿದೆ, ದೋಸ್ತಿ ಸರ್ಕಾರವನ್ನ ಜನ ಇನ್ನೂ ಕೂಡ ಮೆಚ್ಚಿಕೊಂಡಿಲ್ಲ, ಶಿವಮೊಗ್ಗದಲ್ಲಿ ಬಿಜೆಪಿ ಗೆಲುವು ಸಮಾಧಾನ ತಂದಿದೆ, ಜನರು ಈ ಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂದವರು ಹೇಳಿದರು. ಚುನಾವಣೆ ಉಪಚುನಾವಣೆ ಆದ್ದರಿಂದ ಮತಗಟ್ಟೆಗೆ ಬಂದಿರುವಂತಹ ಜನರು ಅತ್ಯಂತ ಕಡಿಮೆ ಆದ್ದರಿಂದ ಆಡಳಿತ ಯಂತ್ರ ಸಂಪೂರ್ಣವಾಗಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಹಣದ ಹೊಳೆಯನ್ನು ಹರಿಸಿರುವ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನಿರೀಕ್ಷೆಗಿಂತ ಕಡಿಮೆ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಿದೆ. ದೋಸ್ತಿ ಸರ್ಕಾರವನ್ನು ಜನರು ಮೆಚ್ಚಿಕೊಂಡಿದ್ದಾರೆ ಅಂತ ಅನಿಸಿಲ್ಲ. ಇದು ಪಾರ್ಲಿಮೆಂಟಿನ ಉಪಚುನಾವಣೆ. ದೋಸ್ತಿ ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಸಾಕಷ್ಟು ಮತಗಳನ್ನು ತಡಿಲಿಕ್ಕೆ ಅವರಿಗೆ ಸಾಧ್ಯ ಆಗಿದೆ. ನರಕ ಚತುರ್ದಶಿ ಹಿನ್ನೆಲೆಯಲ್ಲಿ ಕತ್ತಲೆಯಿಂದ ಬೆಳಕಿಗೆ ಕರ್ನಾಟಕದ ಜನತೆ ಅನ್ನುವಂಥ ಮಾತು ಹೇಳಿದ್ರಂತೆ. ಇದರಲ್ಲಿ ಆಗಿರುವಂಥದ್ದು ಈ ಚುನಾವಣೆ ಫಲಿತಾಂಶಗಳು ಸೇರಿದಂತೆ ಒಟ್ಟು ರಾಜಕಾರಣದ ಧ್ರುವೀಕರಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಆದರೆ ನಿಜಕ್ಕೂ ಕಾಂಗ್ರೆಸ್ ಮಾತ್ರ ಸಂಪೂರ್ಣ ಕತ್ತಲೆ ಹೋಗಿದೆ ಅನ್ನುವಂಥ ವ್ಯಾಪಕವಾದಂಥ ಭಾವನೆ ಇವತ್ತು ರಾಜ್ಯದಲ್ಲಿ ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅವರು ಹಣವನ್ನು ನೀರಿದಂತೆ ವ್ಯಯ ಮಾಡಿರುವಂಥದ್ದು, ಮತಗಳನ್ನು ಖರೀದಿ ಮಾಡಿರುವಂಥದ್ದು, ಇಡೀ ಕರ್ನಾಟಕ ಸರ್ಕಾರದ ಆಡಳಿತ ಯಂತ್ರವನ್ನು ದುರುಪಯೋಗ ಮಾಡಿಸಿಕೊಂಡು ಚುನಾವಣೆಯಲ್ಲಿ ಮೇಲ್ಗೈ ಸಾಧಿಸಿರುವಂಥದ್ದು ರಾಜ್ಯದ ಜನತೆಗೆ ಅರ್ಥವಾಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ಶಿವಮೊಗ್ಗದಲ್ಲಿರುವಂಥ ಗೆಲುವು ನಮಗೆ ತಕ್ಕಮಟ್ಟಿಗೆ ಸಮಾಧಾನ ತಂದಿದೆ.